ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಪುರಾಣ ಪ್ರಸಿದ್ಧ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸ್ಯಾಂಡಲ್ವುಡ್ ನಟಿ ರಕ್ಷಿತಾ ಪ್ರೇಮ್ ಅವರು ಭೇಟಿ ನೀಡಿ ತಾಯಿ ದೇವಿ ಆಶೀರ್ವಾದ ಪಡೆದುಕೊಂಡರು. ಲಲಿತಾ ಪಂಚಮಿಯ ಶುಭ ದಿನದಂದು ಕಟೀಲು ದೇವಳಕ್ಕೆ ಆಗಮಿಸಿದ ರಕ್ಷಿತಾ ಶ್ರೀದೇವಿಗೆ ಸೀರೆ ಸಮರ್ಪಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ದೇವಳದ ವತಿಯಿಂದ ನಟಿ ರಕ್ಷಿತಾ ಪ್ರೇಮ್ ಅವರನ್ನು ಗೌರವಿಸಲಾಯಿತು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ರಕ್ಷಿತಾ, ಮುಂದಿನ ತಿಂಗಳಿನಿಂದ ಹೊಸ ಸಿನಿಮಾ ಆರಂಭಿಸುವ ನಿರೀಕ್ಷೆ ಇದೆ. ನನ್ನ ಪತಿ ಪ್ರೇಮ್ ಅವರು ದರ್ಶನ್ ಜೊತೆ ಒಂದು ಸಿನಿಮಾ ಮಾಡುತ್ತಿದ್ದಾರೆ. ಅದು ಮುಂದಿನ ವರ್ಷದ ಮೇ ತಿಂಗಳಿನಲ್ಲಿ ಶುರು ಆಗುವ ನಿರೀಕ್ಷೆ ಇದೆ. ಕಟೀಲು ಶ್ರೀದೇವಿ ಅನುಗ್ರಹವಿಲ್ಲದೆ ಯಾವುದೇ ಕಾರ್ಯಗಳು ಸಿದ್ಧಿಯಾಗುವುದಿಲ್ಲ. ನನಗೆ ಕಟೀಲಿಗೆ ಬಂದಾಗಲೆಲ್ಲ ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ. ಲಲಿತಾ ಪಂಚಮಿಯ ನವರಾತ್ರಿಯ ಈ ಶುಭ ದಿನದಂದು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು, ಅರ್ಚಕ ವೃಂದ, ಭಕ್ತಾದಿಗಳು ಉಪಸ್ಥಿತರಿದ್ದರು. ಅಂದಹಾಗೆ ಈ ತಿಂಗಳಲ್ಲಿ 2ನೇ ಬಾರಿಗೆ ನಟಿ ರಕ್ಷಿತಾ ಪ್ರೇಮ್ ಅವರು ಕಟೀಲು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಹೋದ್ಸಲ ನೀವು ಬಂದಾಗ ಕಟೀಲ್ ಬಂದಿದ್ದೆ ನಾನು. ಅವಾಗಿನ್ನ DKD ಮುಗ್ದಿರ್ಲಿಲ್ಲ. ಅದ್ರಲ್ಲಿ ಆಕ್ಚುಲಿ ವಿಕಿಗೆ ತುಂಬಾ ಥ್ಯಾಂಕ್ ಯು ಹೇಳ್ಬೇಕು. ನಿಜವಾಗ್ಲು ಅವನು ನಾನು ಹೇಳಿದ್ದು ದಟ್ 5ನೇ ದಿವಸ ಇವತ್ತು ಲಲಿತಾ ಪರಮೇಶ್ವರಿ ಅಂತ ಒಂದು ದಿವಸ ಮಾಡ್ತಾರೆ, ಪಂಚಮಿ, ಲಲಿತಾ ಪಂಚಮಿ ಅಂತ ಒಂದು ದಿವಸ ಮಾಡ್ತಾರೆ. ಅಂಡ್ ಆ ದಿವಸ ಎಲ್ರಿಗೂ ದೇವ್ರ ಸೀರೆ ಹಂಚ್ತಾರೆ. ತುಂಬಾ ವಿಶೇಷ ದಿವಸ ಇದು ನವರಾತ್ರಿಯಲ್ಲಿ ಅಂತ ಹೇಳಿದ್ರು. ಪಾಪ ಅವರಿಂದ ಇವತ್ತು ನನಗೆ ಒಂದು ದರ್ಶನ ಆಯ್ತು. ದೇವ್ರ ಅವನು ತುಂಬಾ ಚೆನ್ನಾಗಿಟ್ಟಿರ್ಲಿ. ನನಗೆ ಆನ್ ದ ಹೋಲ್ ಕಟೀಲಿಗೆ ಬಂದಾಗೆಲ್ಲ ಒಂದು ನೆಮ್ಮದಿ ಇರುತ್ತೆ, ಅದಕ್ಕೆ ಬರೋದು. ಏನಾದರೂ ವಿಶೇಷವಾಗಿ ಬೇಡ್ಕೊಳ್ಳೋದಂತಲ್ಲ, ಅವಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದ್ರೆ ನಾವೆಲ್ಲರೂ ಯಾವಾಗಲೂ ಚೆನ್ನಾಗಿರ್ತೀವಿ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಆಗಲಿ ಅಷ್ಟೇ. ಸಿನಿಮಾ A2 ಮ್ಯೂಸಿಕ್ ಅವ್ರ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳು ಶುರು ಆಗ್ತಾ ಇದೆ, ನವೆಂಬರಲ್ಲಿ. ಹಾಗೇನೆ ಪ್ರೇಮ್ದು KD ನಡೀತಾನೆ ಇದೆ. ದರ್ಶನ್ ಅವ್ರ ಜೊತೆ ಏಪ್ರಿಲ್ ಅಥವಾ ಮೇ ಅಲ್ಲಿ ಮುಂದಿನ ವರ್ಷ ಮುಹೂರ್ತ ಮಾಡ್ತೀವಿ. ದಟ್ ಇಸ್ ಆಲ್ಸೋ ಗೋನ್ ಟು ಬಿ ವೆರಿ ಎಕ್ಸೈಟಿಂಗ್. ಸೊ ಎಲ್ಲ ಚಿತ್ರಗಳಿಗೂ ಅವಳ ಆಶೀರ್ವಾದ ಇಲ್ಲದೇ ಸದಾಕಾಲ ಅದು ಸರಿ ಆಗೋದೇ ಇಲ್ಲ. ಅದು ಅವಳ ಆಶೀರ್ವಾದದಿಂದನೇ ಮುಂದುವರಿತೀವಿ. ಅದೆಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.